In court number 1, third line, just number 03, Jugordana. Third line in count 1. Third line. ಪ್ರಸ್ತುತ ಈ ಅಂಗಣದಲ್ಲಿ ಕಕ್ಕಿಂಜೆ ಮತ್ತು ಕುಕ್ಕಾಜೆ ನಡುವೆ ಮುಕ್ತ ವಿಭಾಗದ ಕಬಡ್ಡಿ 15 ಸಹಸ್ರ ಈ ಪಂದ್ಯಾವಳಿಯ ವಿಜೇತರಿಗೆ ನೀಡುವಂತಹ ಮುಕ್ತ ವಿಭಾಗ, 60 ಕಿಲೋ ವಿಭಾಗದಲ್ಲಿ 30 ಸಹಸ್ರ ಪ್ರಥಮ ಪುರಸ್ಕಾರವಾಗಿರುತ್ತದೆ. ಈ ನಡುವೆ ಬಲಾಢ್ಯಾಟಗಾರನ ಬಲಿಷ್ಠತೆಯ ಪ್ರದರ್ಶನದೊಂದಿಗೆ ತೀರ್ಮಾನ ಬರಬೇಕಾಗಿದೆ. 3 ಪಾಯಿಂಟ್ಸ್, 3 ಅಂಕಗಳನ್ನು ನೀಡಲಾಗಿದೆ. ಮೂರು ಎರಡರಲ್ಲಿ ಕುಕ್ಕಾಜೆ ಕಕ್ಕಿಂಜೆ ನಡುವೆ 3-3 ಸಮಬಲದಲ್ಲಿದೆ. ಅತ್ತಾಚಾರ್ಯ ನಾನೇ ದೇವಣ್ಣ ಮಸ್ತ್ ಕಾಲ್ ಮಾಡೋದು ಲೈವ್ ಆರಂಭಿಸಿದ್ದೆ. ಸ್ಪರ್ಧೆಯ ಮೊದಲ ಅವಧಿಯಲ್ಲಿರುವಂತಹ ಆಟಗಾರರು ಈಗ ಸುಲ್ತಾನ ಡಾಕ್ಟರ್ ಸಂಚರಿ ವಿರುದ್ಧ ಎದುರಾಳಿ ವೆಲ್ಕಮ್ ಟು ಕೊಟ್ಟು ತಂಡಗಳು ಪ್ರಸ್ತುತ ಒಳಾಂಗಣದಲ್ಲಿರುವಂತಹ ತಂಡಗಳಾಗಿದೆ. ಸಿಗತ ಕಾಲದ ವೈಭವವನ್ನ ತೆರೆದಿಡುವ ಪ್ರಯತ್ನಗಳಲ್ಲಿರುವ ಆಟಗಾರರು ನೋಡಿ, ಇಲ್ಲಿ ಸೆಮಿಫೈನಲ್ಗೆ 2 ತಂಡಗಳು 60 ಕಿಲೋ ವಿಭಾಗದಲ್ಲಿ ತಲುಪಿದ. ಪ್ರಥಮ ತಂಡ ತಲಪಾಡಿ ದೇವಿನಗರ, ದ್ವಿತೀಯ ತಂಡ ಶೈನ್ ಸ್ಪೋರ್ಟ್ಸ್ ಬೆಂಗಳೂರು, ತೃತೀಯ ತಂಡದ ಆಯ್ಕೆಯಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಆಸ್ಟ್ರೇಲಿಯಾದಲ್ಲಿ 2020 ವಿಶ್ವಕಪ್ ಫೈನಲ್ ನಡೀತಾ ಇದೆ. ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ನಡುವೆ. ಪಾಕಿಸ್ತಾನ ಮೊದಲ ಬ್ಯಾಟಿಂಗ್, ಆ ಬಳಿಕದ ಫಲಿತಾಂಶ ಗೊತ್ತಿಲ್ಲ. ಸ್ಪರ್ಧೆಯಲ್ಲಿ ಇದೀಗ ಮೊದಲ ಅವಧಿ ಸುಲ್ತಾನ ಟೈಗರ್ಸ್ ವಿರುದ್ಧವಾಗಿ ವೆಲ್ಕಮ್ ಟು ಕೊಟ್ಟು ತಂಡಗಳ ಮಧ್ಯೆ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. 60 ಕೆಜಿ ವಿಭಾಗದ ಕ್ವಾರ್ಟರ್ ವಿಭಾಗದ ಸ್ಪರ್ಧೆಗಳು ನಿಧಿ ದಾವಳಿಯಲ್ಲಿ ನೋಡಿ. ಅಂತಾಜ್ ಅವರೇ, ಆಸ್ಟ್ರೇಲಿಯಾದಿಂದ ನಮ್ಮ ನ್ಯೂಸ್ ಪ್ರತಿನಿಧಿಯವರ ಮಾಹಿತಿಯ ಪ್ರಕಾರ ಇಂಗ್ಲೆಂಡ್ ದ್ವಿತೀಯ ಬಾರಿಗೆ ಬ್ಯಾಟಿಂಗ್ ಮಾಡುವ ವೇಳೆಯಲ್ಲಿ 44ಕ್ಕೆ 2 ವಿಕೆಟ್ ಕಳ್ಕೊಂಡಿದೆ. 7ನೇ ಓವರ್ ಪ್ರಗತಿಯಲ್ಲಿದೆ. 139 ಓಟಗಳ ಟಾರ್ಗೆಟ್ ಆಗಿದೆ. ಇದೀಗ 44ಕ್ಕೆ 2 5.2 ಓವರ್ಸ್ಗಳಲ್ಲಿ ಇಂಗ್ಲೆಂಡಿನ ಮೊತ್ತವಾಗಿದೆ. ಒಟ್ಟು 138 ರನ್ಗಳ ಲಕ್ಷ್ಯವನ್ನು ಬೆನ್ನಟ್ಟಿ ಹೊರಟಿರುವಂತದ್ದು ಇಂಗ್ಲೆಂಡ್. ಸಂಕ್ಷಿಪ್ತ ಸ್ಕೋರ್ನ ಮಾಹಿತಿಯಲ್ಲಿ ನಮ್ಮ ಜನಪ್ರಿಯ ಕಲಧರ್ ಅವರು ನೀಡ್ತಾ ಇದ್ದಾರೆ. ಇಲ್ಲಿರುವ ಆಟಗಾರರು 2 ವಿಭಾಗಗಳಲ್ಲಿ ಗುರುತಿಸಿಕೊಂಡ ಪ್ರತಿಭಾನ್ವಿತ ಆಟ. 5-1ರಲ್ಲಿ ಸುಲ್ತಾನ್ ಕಾಟನ್ ಅಂಕಣೆಯಲ್ಲಿ ಸರ್
ಸರಿ ಸೂಪರ್ ಟ್ಯಾಕಲ್. ರಾಜೇಶ್ ಅವರೇ, ರಾಜೇಶ್ 6-3 6-3. ವೆಲ್ಕಮ್ ತೊಕ್ಕೊಟ್ಟು 3 ಸುಲ್ತಾನ್ 6. ಸಿಕ್ಸ್ 6-3 ಸ್ಪರ್ಧೆ. ಇದು ಸುಲ್ತಾನ ಟ್ಯಾಕರ್ಸ್ ವಿರುದ್ಧವಾಗಿ ವೆಲ್ಕಮ್ ತೊಕ್ಕೊಟ್ಟು. ಸ್ಪರ್ಧಾ ನಿಲುವುಗಳಲ್ಲಿ 2 ಪ್ರಬಲ ತಂಡಗಳು. ಈ ಅಂಕಣದಲ್ಲಿ ಥರ್ಡ್ ರೈಟ್ ಮಾಡಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಇದೆ. 7-5 2 ಅಂಕದ ಮುನ್ನಡೆಯಲ್ಲಿ ಕುಕ್ಕಾಜೆ. ಇಲ್ಲಿ ಮತ್ತೆ ಸೂಪರ್ ಟ್ಯಾಕಲ್ ಮುಖೇನ 2 ಅಂಕದ ಜೋಡಣೆ. 7-7 ಅಂಕಪಟ್ಟಿಯಲ್ಲಿ ಸಮ. ಥರ್ಡ್ ರೈಟ್ ಅಂಕನ AN ಜರ್ಸಿ ನಂಬರ್ 9. ಏಳು ಮೂರರಲ್ಲಿ 7-3. ಒಕ್ಕಲ ವಿಭಾಗದ 4ನೇ ಪಂದ್ಯಕ್ಕೆ ಸ್ಪೋರ್ಟ್ಸ್ ಕ್ಲಬ್ ಆಮದ ಪದವು ಫ್ರೆಂಡ್ಸ್ ಸುರಭಿ ಉಳ್ಳಾಳ. 2ನೇ ಆಟಗಾರರು ಸಿದ್ಧರಾಗಿ. ಉಳ್ಳಾಲ ಹಾಗೂ ಆಮದ ಪದವು ಅದ್ಭುತವಾದ ಟ್ಯಾಕಲ್. ತಪ್ಪಿಸಿಕೊಂಡ ಆಟಗಾರರನ್ನು ಅದ್ಭುತವಾಗಿ ಬಂಧಿಸಿದ ನೌಶಾ. ಸಂಘಟಿತ ಬಲ ಇದು ಸುಲ್ತಾನ್ನ. ಎಂಟು ಮೂರರಲ್ಲಿ ಸ್ಪರ್ಧೆ. 8-3 ಅನ್ನುವ ಅಂಕಗಳಿಕೆಯ ಆಧಾರದಲ್ಲಿ ಸ್ಪರ್ಧೆ ಇದೆ. ಸುಲ್ತಾನ್ ಮುನ್ನಡೆಯಲ್ಲಿರುವಂತಹ ತಂಡ ಪ್ರಸ್ತುತ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯಲ್ಲಿ 9-8 ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. ಈ ಅಂಕಣದಲ್ಲಿ 9-8 1 ಅಂಕದ ಅಲ್ಪ ಮುನ್ನಡೆಯಲ್ಲಿ ಕುಕ್ಕಾಜೆ. ಸತತ ನಿಲುವುಗಳ ಮೂಲಕ ಸ್ಪರ್ಧಾಕಣದಲ್ಲಿ ಉಳಿದುಕೊಂಡಿರತಕ್ಕಂಥ ತಂಡಗಳು ಆಗಿರುವ ಸ್ಥಿತಿಯಲ್ಲಿ ಮುನ್ನಡೆಯಲ್ಲಿ ಕುಕ್ಕಾಜೆ.
ಕುಕ್ಕಾಜೆ. ಹದಿನಾಲ್ಕು 11 ಮುನ್ನಡೆಯಲ್ಲಿ ಕುಕ್ಕಾಜೆ. ಒಂಬತ್ತು 5ರಲ್ಲಿ ಮಧ್ಯಂತರ ವಿರಾಮದ ಬಳಿಕ ಮತ್ತೆ ಆರಂಭಗೊಂಡ ಸ್ಪರ್ಧೆ. ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿರುವ ಸ್ಪರ್ಧಾಕಣದಲ್ಲಿ ಅದ್ಭುತವಾದ ಆಟ ಇದು. ಆಹಾ, ಪ್ರಶಾಂತನನ್ನ ಲಾಸ್ಟ್ ಮಿನಿಟ್ ಹೊರಗೆಟ್ಟುವ ಮೂಲಕ ಮತ್ತೆ ಒಂದೆಡೆ 10-5ರಲ್ಲಿ ಸ್ಪರ್ಧೆ. 10-5. Last minute of the match in progress. 12:40. Third line. 12:14 in favor of Kukkaje. 14 Kukkaje, 12 Kakkinje. ಅಂತಿಮ ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಪಂದ್ಯ ಇದೆ. ಈ ಅಂಕಣದಲ್ಲಿ 2 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಪ್ರಥಮ ಸುತ್ತಿನಿಂದ ದ್ವಿತೀಯ ಸುತ್ತಿಗೆ ಲಗ್ಗೆ ಇಡುವ ತಂಡ ಕಕ್ಕಿಂಜೆಯ ಕುಕ್ಕಾಜೆಯ. 13-5. ಮುಂದೆ 4ನೇ ಪಂದ್ಯಕ್ಕಾಗಿ ತಾನೇ ಕರೆಯನ್ನು ಕೊಡಲಾಗಿದೆ. ಸ್ಪೋರ್ಟ್ಸ್ ಕ್ಲಬ್ ವಾಮದ ಪದವು ವಿರುದ್ಧವಾಗಿ ಫ್ರೆಂಡ್ಸ್ ಸುರಭಿ ಬಂಟ್ವಾಳ ಉಳ್ಳಾಳ ಸುರಭಿ ಫ್ರೆಂಡ್ಸ್ ಉಳ್ಳಾಳ. ಈ ನಡುವೆ ಇತ್ತಂಡಗಳಿಗೆ 1 ಅಂಕ. 16-13. ಇಲ್ಲಿ 13-5. 14ನೇ ಅಂಕದ ಜೋಡಣೆ. 3ನೇ ಪಂದ್ಯ